ಕಣಿಯೂರು ಯುವಕರಿಗೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಹ್ಯಾರಿಸ್ ನಲಪಾಡ್ ಅವರು. ಬಳಿಕ ಮಾತನಾಡಿದ ಅವರು, 2 ಯುವಕರಿಗೆ ಹಲ್ಲೆ ಆಗಿದ್ದು ಅವರು ಯಾವ ಧರ್ಮಕ್ಕೆ ಸೇರಿದವರು ಮುಖ್ಯ ಅಲ್ಲ. ಅವರು ಯುವಕರು, ಈ ಭಾರತದ ಪ್ರಜೆಗಳು. ಈ ಯುವಕರಿಗೆ ಮಾರಣಾಂತಿಕ ಹಲ್ಲೆ ನಡೆಸಿದವರು ಕೇವಲ ಅವರು ಮುಸ್ಲಿಮರು, ಬ್ಯಾರಿಗಳು ಎಂದು. ಯುವಕ ಏನಾದರೂ ತಪ್ಪು ಮಾಡಿದ್ರೆ ಪೊಲೀಸರು ಅವರ ಮೇಲೆ ಕ್ರಮ ಕೈಗೊಳ್ಳಲಿ. ಆದರೆ ಇಲ್ಲಿ ಬಿಜೆಪಿ ಮುಖಂಡರು ಸೇರಿ ಯುವಕರಿಗೆ ನಾಯಿಗೆ ಹೊಡೆದಂತೆ ಹಲ್ಲೆ ಮಾಡಿದ್ದಾರೆ. ಮನುಷ್ಯ ನಾಯಿಗೂ ಈ ರೀತಿ ಹೊಡೆಯೋಕೆ ಸಾಧ್ಯ ಇಲ್ಲ. ಈ ರೀತಿ ಹೊಡೆದಿದ್ದಾರೆ. ಇದು ಕರ್ನಾಟಕ, ಇಲ್ಲಿ ಉತ್ತರ ಪ್ರದೇಶದ ರೀತಿಯಲ್ಲಿ ಹಲ್ಲೆ ಮಾಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮೊಹಮ್ಮದ್ ಹ್ಯಾರಿಸ್. ನನ್ನ ಕಣ್ಣಿಗೆ ಕಂಡಿದ್ದು 2 ಯುವಕರ ಮೇಲೆ ಹಲ್ಲೆ ಆಗಿರೋದು. ಅವು ಯಾವ ಧರ್ಮಕ್ಕೆ ಸೇರಿದ್ರು, ಯಾವ ಜಾತಿಗೆ ಸೇರಿದ್ರು ಅನ್ನೋದು ಮುಖ್ಯ ಅಲ್ಲ. ಅವರು ಇಬ್ಬರು ಯುವಕರು ಈ ಭಾರತದ ಪ್ರಜೆಗಳು. ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಇಬ್ಬರು ಯುವಕರ ಜೀವನದ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರೋದು ಯಾಕೆ ಅಂದರೆ, ಅವರು ಮುಸ್ಲಿಮರು, ಬೇರಿಗಳು, ಅವರು ಒಂದು ಜಾತಿ, ಒಂದು ಸಮಾಜಕ್ಕೆ ಸೇರಿರೋರು ಅಂತ ಇವತ್ತು ಹಲ್ಲೆ ಮಾಡಿದ್ದಾರೆ. ಆಯಿತು, ಅಲ್ಲಿ ಅವ್ರು ಏನೇ ತಪ್ಪು ಮಾಡಿದ್ರು, ಒಬ್ಬ ಯುವಕ ಏನೇ ತಪ್ಪು ಮಾಡಿದ್ರು ಪೊಲೀಸು ಅವ್ರ ಮೇಲೆ ಕ್ರಮ ತಗೊಬೋದು. ಆದರೆ BJPನ 2 ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ ಸೇರಿಕೊಂಡು